ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೀಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್, ನಮಸ್ಕಾರ ವೀಕ್ಷಕರೇ. ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ನಿಶ್ಚಿತ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಹುಷಾರಿಲ್ಲ. ನೀವು ಜೋರು ಮಾಡಬೇಕು. ಅಡುಗೆ ಅಂತ ಹೇಳಿದಾಗ ಉಂಟಲ್ಲ, ತಿಂದಿದ್ದೆಲ್ಲ ನಾವು ಗೊತ್ತಾಗಬೇಕು, ಮಾತಲ್ಲೇ ಗೊತ್ತಾಗುತ್ತೆ. ಎಲ್ಲಿಂದ ಬರ್ತಿದ್ದಾರೆ? ನಾನು ಕುಡುಂಬೂರು, ಬೈಕ್ ಕಂಪಾರ್ಟ್. ಓ, ಹಾಗಾದರೆ ನಮ್ಮ ಟಿವಿಯ ನೇರಕರೆ ಅಂತ ಹೇಳ್ಬೋದಲ್ಲ. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ ಇವತ್ತು? ಚಿಕನ್ ಚಿಲ್ಲಿ, ಆಮೇಲೆ ಮತ್ತು ಮಟ್ಕ ಸೋಡಾನಾ? ಓ, ಅಂದರೆ ಈಗ ನಾವು ವೆದರಿಗೆ ಸೆಕೆಗೆಲ್ಲ ಭಾರಿ ಒಳ್ಳೆಯದಲ್ಲ, ಮಧ್ಯಾಹ್ನ ಟೈಮಲ್ಲೆಲ್ಲ ಸಿಕ್ಕಿದ್ರೆ ಫುಲ್ ಖಾಲಿ ಮಾಡ್ಬೋದಲ್ಲ. ಓಕೆ, ಒಂದು ಚಿಕನ್ ಚಿಲ್ಲಿ, ಇನ್ನೊಂದು ಮಟ್ಕ ಸೋಡಾ. ಎರಡು ಮಾಡಲಿಕ್ಕೆ ಅಡುಗೆ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತು. ಈಗ ಫಸ್ಟಿಗೆ ಯಾವುದು ಮಟ್ಕ ಸೋಡಾನ? ಚಿಕನ್ ಚಿಲ್ಲಿಯಾ? ಓಕೆ, ಅಂದರೆ ಫಸ್ಟಿಗೆ ಖಾರದ್ದು ಮಾಡಿ ಆಮೇಲೆ ಜ್ಯೂಸ್. ಓಕೆ, ಎಂತ ಬೇಕು ಫಸ್ಟಿಗೆ? ಫಸ್ಟ್ ಚಿಕನ್, ಮತ್ತು ಅದಕ್ಕೆ ಮಾಡಲಿಕ್ಕೆ ಎಣ್ಣೆ ಎಲ್ಲ ಬೇಕು, ಆನಿಯನ್, ಗಾರ್ಲಿಕ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ಕರಿಬೇವು, ಅರಿಶಿನ, ಮತ್ತು ಲೈಮ್, ಉಪ್ಪು, ರುಚಿಗೆ ತಕ್ಕ ತುಪ್ಪಲ್ಲ. ಈಗ ಫಸ್ಟಿಗೆ ನಿಮಗೆ ಕಡಾಯಿ ಬೇಕಲ್ಲ. ಹಾಗಾದರೆ ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ. ಮನೆಯಲ್ಲೆಲ್ಲ ನೀವೇ ಒಲೆ ಉರಿಸಿದ? ಹೌದು. ಕಡಾಯಿ ಇಡಬೇಕಲ್ಲ. ಇದಕ್ಕೆ ಏನು? ಇದಕ್ಕೆ ಗೀ ಹಾಕಬೇಕು ಸ್ವಲ್ಪ, ಮತ್ತು ಎಣ್ಣೆ ಹಾಕ್ತಿದ್ದೀರಾ? ಓಕೆ, ಫಸ್ಟಿಗೆ ತುಪ್ಪ ಹಾಕಿ ಸ್ವಲ್ಪ ಗೀ ಮತ್ತು ಎಣ್ಣೆ ಮಿಕ್ಸ್ ಮಾಡಿ. ಓಕೆ, ನಾವು ತುಪ್ಪ ಅಂತ ಬಂದಾಗ ಸ್ಪೆಷಲಾಗಿ ಕೇಸಿಯವರ ಶುದ್ಧ ಹಸುವಿನ ತುಪ್ಪ ಉಂಟು, ಒಂದು ಸ್ಪೂನ್ ಸಾಕಲ್ಲ? 3 to 4 ಸ್ಪೂನ್ ಆಯಿಲ್ ಹಾಕ್ತಿದ್ದೀರಲ್ಲ. ಇದಕ್ಕೆ ನೀವು ಆಯಿಲ್ ಮತ್ತು ತುಪ್ಪ ಎರಡು ಕೂಡ ಮಿಕ್ಸ್ ಮಾಡಿದ್ದೀರಲ್ಲ. ಇದರಲ್ಲಿ ಹಾಫ್ ಕೆಜಿಗೆ 2 ಆನಿಯನ್ ಉಂಟು. 2 ಆನಿಯನ್ ಅಲ್ಲ? ಓಕೆ, ಚಿಕ್ಕದಾಗಿ ಹಚ್ಚಿರುವ ಆಯಿಲ್. ಅರ್ಧ ಕೆಜಿಗೆ 2 ಬೇಕಾಗುತ್ತಲ್ಲ. ಆಯಿಲ್ ಸ್ವಲ್ಪ ಬಿಸಿ ಆಗಬೇಕಲ್ಲ. ಇದು ಫುಲ್ ಬ್ರೌನ್ ಆಗಬೇಕು. ಬ್ರೌನ್ ಆದಮೇಲೆ ಗಾರ್ಲಿಕ್ ಹಾಕಬೇಕು. ಓಕೆ, ಬೇಕಿದ್ರೆ ಉಪ್ಪು ಹಾಕ್ಬೋದು, ಅಂದರೆ ಬೇಗ ಬೇಯಲಿಕ್ಕೆ. ಈರುಳ್ಳಿ ಬೇಯಲಿಕ್ಕೆ ಎಲ್ಲರೂ ಉಪ್ಪು ಬೇಗ ಹಾಕ್ತಾರಲ್ಲ, ಅಂದರೆ ಉಪ್ಪು ಹಾಕಿದ್ರೆ ಬೇಗ ಬೇಯ್ತದೆ, ಬೇಗ ಫ್ರೈ ಆಗ್ತದೆ ಅಂತ. ನೀವು ತರಕಾರಿ ಜಾಸ್ತಿ ಅಡುಗೆ ಮಾಡೋದು ಅಥವಾ ನಾನ್ ವೆಜ್ ಜಾಸ್ತಿ? ನಾನ್ ವೆಜ್ ಜಾಸ್ತಿ ಅಲ್ಲ, ಮಂಗಳೂರಿನವರು ನಾನ್ ವೆಜ್ ಜಾಸ್ತಿ. ಫಿಶ್ಶು, ಚಿಕನ್ನು. ಓಕೆ, ಆಲ್ಮೋಸ್ಟ್ ಈರುಳ್ಳಿ ಬ್ರೌನ್ ಆಗ್ತಾ ಬಂತಲ್ಲ. ಬ್ರೌನ್ ಆದಮೇಲೆ ಇದು ಗಾರ್ಲಿಕ್ ಹಾಕ್ತಿರಲ್ಲ. ವಾಪಸ್ ನಾವು ಶುಂಠಿ ಬೆಳ್ಳುಳ್ಳಿ ಹಾಕಿ ಬಂತಲ್ಲ. ಹೌದು, ಇದು ಖಾಲಿ ಒಂದು ಫ್ಲೇವರಿಗೆ. ಈ ಸಾಸ್ ಎಲ್ಲ ಹಾಕಲಿಕ್ಕಿಲ್ಲ ಇದಕ್ಕೆ. ಸಾಸ್ ಹಾಕ್ಲಿಕ್ಕಿಲ್ಲ? ಇದು ಖಾಲಿ ಚಿಲ್ಲಿ ಪೌಡರ್ ಮಾತ್ರ. ಹಾಕೋದಲ್ಲ. ಈ ಸಾಸ್ ಎಲ್ಲ ಒಳ್ಳೇದಲ್ಲ. ಹೌದು, ಆರೋಗ್ಯ. ಅದಕ್ಕಾಗಿ ಹೀಗೆ ಮಾಡಿದರೆ ಮಕ್ಕಳಿಗೆ ಸಹ ಚೆನ್ನಾಗಿದೆ, ಒಳ್ಳೇದು, ಎಲ್ಲರೂ ಕೂಡ ತಿನ್ಬೋದು ಅಂತ.
ಮತ್ತೆ ಸ್ವಲ್ಪ ತುಪ್ಪ ಹಾಕಿದ ಕಾರಣ ಅದು ಕೂಡ ಒಳ್ಳೆಯದಲ್ಲ. ಚಪಾತಿ ಒಟ್ಟಿಗೆ ದೋಸೆ ಹಾಗೆಲ್ಲ ಒಳ್ಳೆಯದಾಗ್ತದೆ. ಅಂದರೆ ಸ್ವಲ್ಪ ಗ್ರೇವಿ ಟೈಪ್ ಬರುತ್ತಾ ಅಂತಲ್ಲ? ಹಾಂ, ಚೂರು ತುಂಬ ಏನಿಲ್ಲ. ಖಾರ ಬೇಕಾದರೆ ಜಾಸ್ತಿ ಖಾರ ಮಾಡ್ಬೋದು. ಈಗ ಬ್ರೌನ್ ಆಗಿದೆ, ಇಷ್ಟು ಬ್ರೌನ್ ಆಗಬೇಕು. ಇಷ್ಟು ನಾವು ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುವ. ಈಗ 1 ಸ್ಪೂನ್ ಹಾಕಿದರೆ ಸಾಕು. 1 ಸ್ಪೂನ್ ಸಾಕಲ್ಲ? ಮತ್ತೆ ಇನ್ನೊಂದು ಸತಿ ಫ್ರೈ ಮಾಡಲಿಕ್ಕೆ ಉಂಟು, ಅವಾಗ ಹಾಕಿದರೆ. ಚೂರಿದು ಕಡಿಪತ್ತು ಬೇಸು ಇದು ಹಾಕಬೇಕು, ಕರಿ ಲೀವ್ಸ್ ಹಾಕಬೇಕು. ಚೂರು ಅರಿಶಿನ ಪೌಡರ್. ನೀವು ಆಲ್ರೆಡಿ ನಾನು ಸ್ವಲ್ಪ ಮ್ಯಾರಿನೇಟಿಗೆ ಅರಿಶಿನ ಪುಡಿ ಮತ್ತು ಚೂರು ಉಪ್ಪು ಹಾಕಿದ್ದೇನೆ. ನಾನ್ ವೆಜ್ ಎಲ್ಲ ಮಾಡುವಾಗ ಅರಿಶಿನ ಹಾಕಿದಷ್ಟು ಒಳ್ಳೆಯದು. ಈಗ ಚೂರು ಚಿಲ್ಲಿ ಪೌಡರ್. ಹಾಕಲ್ಲ? ಹಾಗಾದರೆ ಸ್ಪೆಷಲಾಗಿ ನಾನವರ ಚಿಲ್ಲಿ ಪೌಡರ್ ಹಾಕಲಾ? ಹಾಕಿ ಇನ್ನೊಂದು ಚೂರು ಹಾಂ ಸಾಕಾ? ಈಗ ಚಿಕನನ್ನು ಬೇಯಲಿಕ್ಕೆ ಹಾಕಬೇಕು. ಅಂದರೆ ನಾವು ಇದಕ್ಕೆ ಜಾಸ್ತಿ ಏನು ಮೆಣಸು ಏನು ಹಾಕಿಲ್ಲಲ್ಲ, ಚಿಲ್ಲಿ ಪೌಡರ್ ಖಾಲಿ ಈಗ ಸ್ವಲ್ಪ ಹಾಕಿದಲ್ಲ, ಮತ್ತೆ ಸ್ವಲ್ಪ ಆದಮೇಲೆ ಫ್ರೈ ಮಾಡಲಿಕ್ಕೆ ಉಂಟು. ಅಂದರೆ ಚೂರು ಎಣ್ಣೆಯಲ್ಲಿ ಖಾಲಿ, ಆವಾಗ ನಮಗೆ ಬೇಕಾದಷ್ಟು ಚಿಲ್ಲಿ ಪೌಡರ್ ಹಾಕ್ಬೋದಲ್ಲ. ಈಗ ಚಿಕನ್ ಹಾಕ್ತಾ ಇದ್ದೀರಲ್ಲ, ವಿದ್ ಬೋನ್ ಅಲ್ಲ? ಹೌದು. ಇಲ್ಲ? ಹಾಂ, ಚೂರು ನೀರು ಬೇಕಾಯ್ತಾ? ಹಾಂ, ಆಲ್ರೆಡಿ ಚಿಕನಲ್ಲಿ ನೀರು ಬಿಡುತ್ತಲ್ಲ? ಬಿಡುತ್ತೆ, ಅದು ಚೂರು ಸಾಕು. ಹಾಂ, ಸಾಕು. ನಾನು ಮುಚ್ಚಬೇಕು. ಸಾಲ್ಟ್ ಹಾಕ್ತೇನೆ. ಪುಡಿ ಉಪ್ಪು ಬೇಕಾದರೆ ಪುಡಿ ಉಪ್ಪು, ಕಲ್ಲುಪ್ಪು ಹಾಕಿದ್ರೆ ಕಲ್ಲುಪ್ಪು ಹಾಕ್ತಾರಲ್ಲ. ಸಾಲ್ಟ್ ನಾವು ಈಗ 3 ಕಡೆ ಹಾಕಿದ್ವಿ. ಒಮ್ಮೆ ಈರುಳ್ಳಿ, ಆಮೇಲೆ ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ, ಈಗ ಸ್ವಲ್ಪ ಹಾಕಿ ನೋಡ್ಕೊಂಡು ಹಾಕೋದಲ್ಲ. ಇನ್ನು ಸ್ವಲ್ಪ ಬೇಯಲ್ಲ. ಇದೊಂದು ಎಷ್ಟೊಂದು 5 ನಿಮಿಷ ಬೇಯಬೇಕಾ? ಒಂದು 10 ಮಿನಿಟ್ಸ್ ಬೇಕಾಗ್ತದೆ. ಬೇರೆ ಏನು ರೆಡಿ ಮಾಡಲಿಕ್ಕಿಲ್ಲಲ್ಲ? ಇದಾದ ನಂತರ ಓಕೆ. ಎಸ್ ಮ್ಯಾಮ್, ಹೇಳಿ, ನೀವು ಯಾರೆಲ್ಲ ಇದ್ದೀರು ಮನೆಯಲ್ಲಿ? ನಾನು, ಹಸ್ಬೆಂಡ್, ನಾನು, ಮಕ್ಕಳು ಮತ್ತು ಅತ್ತೆ. ಓಕೆ, ಚಿಕ್ಕ ಸಂಸಾರ ಅಂತ ಹೇಳ್ಬೋದು. ಓಕೆ, ಮನೆಯಲ್ಲೆಲ್ಲ ನೀವೇ ಆಡುವುದು? ಅಡುಗೆ ಅತ್ತೆ ಎಲ್ಲ ಹೆಲ್ಪ್ ಮಾಡೋದು? ಹೆಲ್ಪ್ ಮಾಡ್ತೇನೆ, ಅವರು ಸಹ ಮಾಡ್ತೇನೆ, ನಾನು ಸಹ ಮಾಡ್ತೇನೆ. ಹಾಗೆ. ಓಕೆ, ಅಡುಗೆ ಬಿಟ್ಟು ಬೇರೆ ಏನೆಲ್ಲ ಅಭ್ಯಾಸ ಇದೆ? ಬೇರೆ ಅಂದರೆ ಬೆಳಿಗ್ಗೆ ಜಿಮ್ಮಿಗೆ ಹೋಗ್ತೇವೆ. ಜಿಮ್ಮಿಗೆ? ಹಾಂ, ಹೊಸಬೆಟ್ಟು ಎವಲ್ಯೂಷನ್ ಜಿಮ್ಮಿಗೆ ಹೋಗ್ತೇವೆ. ಓಕೆ, 6 to 7. ಮತ್ತು ಆ್ಯಸ್ ಯೂಶುವಲ್ ಮಕ್ಕಳಿದ್ದು ಸ್ಕೂಲಿಗೆ ಬಿಡೋದು. ಹೌದು. ಈಗ ನೀವು ಜಿಮ್ಮಿಗೆ ಹೋಗುವಾಗೆಲ್ಲ ಫುಡ್ಡಿಗೆಲ್ಲ ಮೇಂಟೈನ್ ಮಾಡಬೇಕಿರುತ್ತಲ್ಲ, ಹೇಗೆ? ಅಂದರೆ ನಾನ್ ವೆಜ್ ಎಲ್ಲ ಜಾಸ್ತಿ ತಿಂತೀರಾ? ನಾನ್ ವೆಜ್ ತಿಂತೇನೆ, ಆಯಿಲ್ ಫುಡ್ ಕಂಟ್ರೋಲ್, ಮತ್ತು ಸ್ವೀಟ್ ಕಂಟ್ರೋಲ್ ಮಾಡಿ. ಹೌದು, ಜಿಮ್ಮಿಗೆ ಹೋಗುವವರೆಲ್ಲ ಸ್ವೀಟಲ್ಲಿ ತಿನ್ನಬೇಕಲ್ಲ? ಹಾಂ, ವೆಯ್ಟ್ ಲಾಸ್ ಮಾಡುವವರು ಶುಗರ್ ತಿನ್ನಲಿಕ್ಕಿಲ್ಲ. ಕಮ್ಮಿ ಮಾಡಿದಷ್ಟು ಒಳ್ಳೆಯದು. ಓಕೆ, ನಾನ್ ವೆಜ್ ಎಲ್ಲ ತಿನ್ಬೋದು? ನಾನ್ ವೆಜ್ ತಿನ್ಬೋದು, ಫಿಶ್ ಎಲ್ಲ ತಿನ್ಬೋದು, ಹೆಲ್ದಿ ಫುಡ್ ಎಲ್ಲ ತಿನ್ಬೋದು. ವರ್ಕೌಟ್ ಎಲ್ಲ ಮಾಡುವಾಗ ಫುಡ್ ಮೇಂಟೈನ್ ಮಾಡೋದು ಭಾರಿ ಒಳ್ಳೆಯದು. ಹಾಗಾಗಿ ನೀವು ಈಗ ಚಿಕನ್ ಮಾಡುವಾಗ ಕೂಡ ಅಷ್ಟೇ, ಜಾಸ್ತಿ ಮಸಾಲೆ ಎಲ್ಲ ಯೂಸ್ ಮಾಡೋದಿಲ್ಲ, ಎಣ್ಣೆ ಜಾಸ್ತಿ ಯೂಸ್ ಮಾಡಲಿಕ್ಕಿಲ್ಲ. ಗೀ ಆದರೆ ಯೂಸ್ ಮಾಡ್ಬೋದು, ಎಣ್ಣೆ ಅದೇ ಕೊಕೊನಟ್ ಆಯಿಲ್ ಆದರೆ ಓಕೆ. ಮತ್ತು ಹೀಗೆ ಎಲ್ಲ ಆಯಿಲ್ ಚೂರು ಕಮ್ಮಿ ಮಾಡಬೇಕು. ಮತ್ತು ಅದೇ ಈ ಥರ ಜಂಕ್ ಫುಡ್ಗಳೆಲ್ಲ ಕಮ್ಮಿ ಮಾಡಬೇಕು. ನಾವು ಆರೋಗ್ಯವನ್ನು ಫಿಟ್ ಆಗಿರಬೇಕಂದ್ರೆ ಅದೆಲ್ಲ ಮೇಂಟೈನ್ ಮಾಡಬೇಕು. ಓಕೆ, ಇದೊಂದು 5 ನಿಮಿಷ ಇದೆಲ್ಲ ಆಗಿದ್ರೆ ಓಕೆ. ಇದಕ್ಕೆ ಸ್ವಲ್ಪ ಲೈಮ್ ಹಾಕಬೇಕು. ಅಂದರೆ ನಾವು ಟೊಮ್ಯಾಟೊ ಯೂಸ್ ಮಾಡೋದಿಲ್ಲ ಅಲ್ಲ, ಸ್ವಲ್ಪ ಹುಳಿ ಲೈಮ್ ಹಾಕಿ ವಾಪಸ್ ಬೇಯಲಿಕ್ಕಿಡವಲ್ಲ. ಓಕೆ, ಈಗ ಆಗಿರ್ತದೆ. ಆಗಿರ್ತಲ್ಲ? ಸಿಮ್ ಹೆಂಗೆ ನೋಡಿ, ಆಯಿಲ್ ಎಲ್ಲ ಬಿದ್ದಿದೆಯಲ್ಲ. ಬೋನಲ್ಲಿ ಹೀಗೆ ಬಿಡ್ತದಲ್ಲ, ಅವಾಗ ಬೇಯ್ದಿದೆ ಅಂತ ಗೊತ್ತಾಗ್ತದೆ. ನೀವು ಸ್ವಲ್ಪ ಪೀಸ್ ಚಿಕ್ಕ ಮಾಡಿದ್ದೀರಾ? ಹೌದು, ಮತ್ತು ಅದು ಇದು ಬಾಯ್ಲರ್ ಅಲ್ಲ, ಬೇಗ ಬೇಯ್ತದೆ. ಹೌದು, ಮಸಾಲೆ ಎಲ್ಲ ಕರೆಕ್ಟ್ ಆಗ್ತಿದೆಯಲ್ಲ. ಈಗ ನಾವು ಪ್ಲೇಟ್ ಬೇಕು ನಮಗೆ ತೆಗಿಲಿಕ್ಕೆ. ಮತ್ತು ಅದಕ್ಕೆ ಮತ್ತೆ ಆಯಿಲ್ ಹಾಕಿ, ಆಯಿಲ್ ಸ್ವಲ್ಪ ಗೀ ಹಾಕಿ, ಮತ್ತು ಚಿಲ್ಲಿ ಪೌಡರಲ್ಲಿ ಫ್ರೈ ಮಾಡಲಿಕ್ಕೆ
ಓಕೆ, ಅಂದರೆ ಇದನ್ನೀಗ ಪ್ಲೇಟಿಗೆ ಹಾಕಿ ಪ್ಲೇಟಿಗೆ ಆಮೇಲೆ ಸಪ್ರೇಟ್ ಮತ್ತೆ ಹಾಕಿ. ಹಾಂ ಓಕೆ, ಹಾಗಾದರೆ ಪ್ಲೇಟ್ ಬೇಕಲ್ಲ? ಹೌದು. ಓಕೆ, ಈಗ ಇಡಲ? ಹಾಂ, ಸಿಮ್ ಮಾಡಿ. ಮತ್ತೆ ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಗೀ ಹಾಕಿ, ಗೀ ಮತ್ತು ಚೂರು ಎಣ್ಣೆ ಹಾಕಬೇಕು. ಹಾಂ, ತುಪ್ಪ ಅಂತ ಬಂದಾಗ KC ಅವರ ಶುದ್ಧ ಹಸುವಿನ ತುಪ್ಪ ಸಾಕು ಸಾಕಲ್ಲ? ಹಾಂ, ಚೂರು ಸ್ಪೂನ್ ಬೇಕು, ಚೂರು ಎಣ್ಣೆ. ಜಾಸ್ತಿ ಹಾಂ, ಚೂರು ಇದಕ್ಕೀಗ ಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೂರು ಬಿಸಿ ಆಗಬೇಕಲ್ಲ? ಅದು ಚೂರು ಫ್ರೈ ಆಗಬೇಕು. ಮತ್ತು ಚಿಲ್ಲಿ ಪೌಡರ್ ಬೇಕು. ಹಾಂ, ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ತೀರಾ ಆಯಿಲಿಗೆ? ಹೌದು, ಅದು ಮತ್ತು ಹಸಿ ವಾಸನೆ ಬರೋದಿಲ್ಲ. ಚೂರು ಫ್ರೈ ಆಗಬೇಕಲ್ಲ? ಫ್ರೈ. ಚೂರು ಚಿಲ್ಲಿ ಪೌಡರ್ ಹಾಕಿ. ಚಿಲ್ಲಿ ಪೌಡರ್ ಅಂತ ಬಂದಾಗ ಸ್ಪೆಷಲಾಗಿ ನಾನಾ ಮಸಾಲೆಯವರ ಮೆಣಸು ನೋಡಿ ಹಾಕ್ತಿದ್ದೀವಿ. ಚೂರು ಹಾಕಿ ಸಾಕಾ? ಹಾಕಿ ಸಾಕಾ? ಅಂದರೆ ಈಗ ನಾವು ಸ್ವಲ್ಪ ಜಾಸ್ತಿ ಚಿಲ್ಲಿ ಪೌಡರ್ ಹಾಕಿದ್ರೂ ಪರವಾಗಿಲ್ಲ. ಅಂದರೆ ಈ ಆಗ ಹಾಕಲಿಲ್ಲ ಅಲ್ಲ, ಆಗ ಸ್ವಲ್ಪ ಹಾಕಿದಲ್ಲ? ಈಗ ಸ್ವಲ್ಪ ಹಾಕಿ ಹಾಕಬೇಕಾ? ಹಾಂ, ಸಾಕು. ಈಗ ರೆಡ್ ಆಗುವಾಗ ಗೊತ್ತಾಗ್ತದಾಗ ಕಡಿ ಅದು ಇದು ಹಾಕಬೇಕು, ಕರಿ ಲೀವ್ಸ್. ಅದು ಫ್ರೈ ಆದಮೇಲೆ ಇದನ್ನು ಮತ್ತೆ ಅದಕ್ಕೆ ಹಾಕಿ ಇದಂತೂ ಸ್ಪೆಷಲ್ ಮಸಾಲ ಆಗಿದೆ ನಂತರ ಹೀಗೆ ಹಾಕಿ ಮಿಕ್ಸ್ ಮಾಡಿ ಕಾರಿಯಂಡರ್ ಲೀಫ್ ಹಾಕಿ ಕ್ಲೋಸ್ ಮಾಡಬೇಕು. ಈಗ ನಿಮಗೆ ಕಲರ್ ಸಹ ಚೇಂಜ್ ಆಗ್ತದೆ. ಚೇಂಜ್ ಆಗಿದೆ, ಹೌದು. ಸ್ವಲ್ಪ ಮಸಾಲೆ ಕರೆಕ್ಟ್ ಆಗಿದೆ ಈಗ. ಅಂದರೆ ಕೆಲವು ಮಕ್ಕಳಿಗೆ ಖಾರ ಇಷ್ಟ ಆಗೋದಿಲ್ಲ, ಲೈಟ್ ಇರಬೇಕು, ಹಾಗೆಲ್ಲ ಇರ್ತದಲ್ಲ. ಹಾಗೆ ನಮಗೆ ಹೇಗೆ ಬೇಕು ಹಾಗೆ ಯೂಸ್ ಮಾಡ್ಕೊಂಡು ಮೆಣಸು ನೋಡಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದಲ್ಲ. ಬಟ್ ನಾನ್ ವೆಜ್ ಅಂತ ಬಂದಾಗ ಖಾರ ಜಾಸ್ತಿ ಇರುತ್ತೆ. ಹೌದು, ಖಾರ ಇದ್ದಷ್ಟು ಒಳ್ಳೇದಲ್ಲ. ಇಲ್ಲದ್ರೆ ಎಲ್ಲರೂ ಹೇಳ್ತಾರೆ ಮನೆಯಲ್ಲಾದ್ರು, ನಿಮ್ಮಲ್ಲಿ ಕೂಡ ಹೇಳೋದಿಲ್ಲ ಇಂಥ ಪಾಯಸ ಮಾಡಿ ಎಂತ ಇದು ಖಾರ ಇಲ್ಲ ಅಂತ. ಹೌದು. ಮತ್ತು ನಾನು ಸಕಲೇಶ್ಪುರ, ನನ್ನ ಪಪ್ಪಂದು ಮನೆ ಸಕಲೇಶ್ಪುರ. ಹಾಗೆ ನಾವು ಅಲ್ಲಿ ಸ್ಪೈಸಿ ಜಾಸ್ತಿ, ಇಲ್ಲಿ ಸಹ ಜಾಸ್ತಿಯೇ. ಆದರೆ ಇದು ಸಕಲೇಶ್ಪುರದ ಡಿಶ್ ಅಲ್ಲ? ಓಕೆ, ಸಕಲೇಶ್ಪುರ ಸ್ಪೆಷಲ್ ಅಂತ ಹೇಳ್ಬೋದು. ಇದರೊಟ್ಟಿಗೆ ಅಕ್ಕಿ ರೊಟ್ಟಿ ಸಹ ಒಳ್ಳೇದಾಗ್ತದೆ. ಅಕ್ಕಿ ರೊಟ್ಟಿ ಒಳ್ಳೇದಾಗಲ್ಲ? ಅದಂತೂ ನಿಮ್ಮ ಕಡೆ ಎಲ್ಲ ರೊಟ್ಟಿ ಅಕ್ಕಿ ರೊಟ್ಟಿ, ಮಟನ್ ಜಾಸ್ತಿ ಅಲ್ಲಿ. ಅಕ್ಕಿ ರೊಟ್ಟಿ ಏನು ತಟ್ಟಿ ಮಾಡ್ತಾರೆ? ಅದು ಹೌದು, ತಟ್ಟಿ ಸಹ ಮಾಡ್ಬೋದು. ಈಗ ಮಿಷಿನ್ ಬಂದಿದೆಯಲ್ಲ, ಹಾಗೆ ಮಿಷಿನ್ ಮಾಡಿ ಅದು ಫಸ್ಟ್ ಕಾವಲಿಯಲ್ಲಿ ಬಿಸಿ ಮಾಡಿ ಮತ್ತೆ ಡೈರೆಕ್ಟ್ ಗ್ಯಾಸಲ್ಲಿ ಇಟ್ಟರೆ ಚೆನ್ನಾಗಿ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ರೆಡಿ ಆಗ್ತಾ ಬಂತು. ಈಗ ಕಾರಿಯಂಡರ್ ಲೀಫ್ ಹಾಕುವ, ಮೇಲ್ಗಡೆಯಿಂದ ಹಾಕಿದರೆ ಫೈನಲ್ ಅಂತ ಹೇಳ್ಬೋದಲ್ಲ? ಹೌದು, ಇದು ಹಾಕಿ ಒಂದು ಸುತ್ತು ಮುಗಿಸ್ಬೇಕಾ? ಬೇಡ, ಹೀಗೆ ಇಟ್ಟರೆ ಸಾಕು. ಹಾಂ, ಇದಕ್ಕೆ ಈಗ ಮುಚ್ಚಿದ್ರಲ್ಲ? ಓಕೆ, ಇದೊಂದು 2 ನಿಮಿಷ ಮುಚ್ಚಿದ್ರೆ ಫೈನಲ್ ಅಂತ ಹೇಳ್ಬೋದು. ಮತ್ತೆ ಸರ್ವ್ ಮಾಡಿದರೆ ಆಯ್ತಲ್ಲ? ಓಕೆ ಓಕೆ, ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ಕೊತ್ತಂಬರಿ ಸೊಪ್ಪೆಲ್ಲ ನೋಡಿ ಹೇಗೆ ಬೆಂಡಾಗಿ ಹಾಗೆ ಗೊತ್ತಿದೆಯಲ್ಲ? ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ, ಸರ್ವ್ ಮಾಡಲಿಕ್ಕೆ ಬರ್ತಲ್ಲ? ಇದನ್ನು ಸರ್ವ್ ಮಾಡಿ. ಓಕೆ, ಬಿಸಿ ಬಿಸಿ ಚಿಕನ್ ಚಿಲ್ಲಿ ರೆಡಿ. ಬಿಸಿ ಸಕಲೇಶ್ಪುರದ ಚಿಕನ್ ಚಿಲ್ಲಿ ರೆಡಿ ಅಂತ ಹೇಳ್ಬೋದಲ್ಲ? ಗಮ್ಮದಾಗಿದೆ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಸಿಂಪಲಾಗಿ, ಅಂದರೆ ಜಾಸ್ತಿ ಮಸಾಲೆ ಹಾಕಿಲ್ಲ. ನಾನು ಅವ್ರದ್ದು ಮೆಣಸಿನ ಹುಡಿ ಮಾತ್ರ ಜಾಸ್ತಿ ಹಾಕಿದ್ರಲ್ಲ, ಚೆನ್ನಾಗಿದೆ. ಗಮ್ಮತ್ತು ಇಂಥ ಪರಿಮಳ ಬರ್ತಂತು ಏನು ತುಪ್ಪೆಲ್ಲ ಹಾಕಿ. ಓಕೆ, ಟೇಸ್ಟ್ ನೋಡೋಲ್ಲ? ಓಕೆ, ನಿಶ್ಚಿತ ಅವರು ಸಾಕಾಗಿರುವಂತಹ ಚಿಕನ್ ಚಿಲ್ಲಿ ರೆಡಿ ಮಾಡಿಬಿಟ್ಟಿದ್ದಾರೆ. ನಾನೊಂದು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಚಿಕನ್ ಚಿಲ್ಲಿ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ತುಪ್ಪ ಹಾಗೂ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು 2 ರಿಂದ 3 ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿಯಿರಿ. ನಂತರ ಹೆಚ್ಚಿದ ಬೆಳ್ಳುಳ್ಳಿ, 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಕೋಳಿ ಮಾಂಸ ಹಾಕಿ ಹುರಿದು ಬೇಯಿಸಿ. ಕೊನೆಯಲ್ಲಿ
ನಿಂಬೆ ರಸ ಹಾಕಿ 1-2 ನಿಮಿಷ ಬೇಯಿಸಿ. ಬಳಿಕ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ ಪುಡಿ, ಕರಿಬೇವು ಹಾಕಿ ಹುರಿದು ಬೇಯಿಸಿದ ಕೋಳಿ ಮಾಂಸ, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿದು ಬೇಯಿಸಿ. ಈಗ ಬಿಸಿ ಬಿಸಿಯಾದ ಚಿಕನ್ ಚಿಲ್ಲಿ ರೆಡಿ. ಓಕೆ, ನೋಡಿದ್ರಲ್ಲ ಚಿಕನ್ ಚಿಲ್ಲಿ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರ್ಯಾಂಡರ್ಸ್ ತರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ ಹಾಗೆ ನೀವಿದ್ಯಾ ಕಾಫಿ. ಓಕೆ, ನಿಶ್ಚಿತ್ ಅವರು ಸಾಕಾಗಿರುವಂತಹ ಚಿಕನ್ ಚಿಲ್ಲಿ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಜ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಅವ್ರು ತಿಳಿಸ್ತಿದ್ರು. ಎಸ್ ಮ್ಯಾಮ್, ಈಗ ಮಟ್ಕಾ ಸೋಡಾ ಅಲ್ಲ, ಜ್ಯೂಸ್ ಅಲ್ಲ, ಸೋಡಾ. ಓಕೆ, ಏನು ಬೇಕು ಹಾಗೆ? ಈಗ ನಾನು ಮಟ್ಕಾ ತೊಗೊಂಡು ಬಂದಿದ್ದೇನೆ. ಓಕೆ, ಮಟ್ಕಾ ಸೋಡಾ ಅಂತ ಹೇಳಿದ್ರೆ ಮಟ್ಕದಲ್ಲಿ ಮಾಡಲಿಕ್ಕೆ. ಓಕೆ, ಈ ಥರದ ಇದೇ ಬೇಕೇ ಬೇಕಲ್ಲ, ಮಣ್ಣಿದು. ಮಟ್ಕಾ ಅಂತ ಹೇಳಿದ್ರೆ ಮಣ್ಣು. ಈ ಥರ ಚಿಕ್ಕ ತಂಪು ಇರ್ತದಲ್ಲ, ಮಾಡಿದ್ರೆ ಚೆನ್ನಾಗಿರುತ್ತೆ ಮಾತ್ರ. ಇದಕ್ಕೆ ಸೋಡಾ ಹಾಕಿ ಕಾಮಕಸ್ತೂರಿ ಅಂತ ಹೇಳ್ತಾರೆ ಇದಕ್ಕೆ. ಅದನ್ನ 5 ಮಿನಿಟ್ಸ್ ಮೊದಲು ನೀರಲ್ಲಿ ಸೋಪ್ ಮಾಡಿ ಇಡಬೇಕು. ಅದು ಹೀಗೆ ಆಗ್ತದೆ. ಮತ್ತೆ ಹಾಫ್ ಲಿಂಬು, ಶುಗರ್, ಸಾಲ್ಟ್, ಒಂದು ಚಿಲ್ಲಿ, ಐಸ್ ಕ್ಯೂಬ್ ಮತ್ತೆ ಸೋಡಾ. ಓಕೆ, ಅಂದರೆ ಅಷ್ಟು ರೆಡಿ ಇದ್ರೆ ರಪ್ಪ 2 ನಿಮಿಷದಲ್ಲಿ ಆಗ್ಬೋದು. ಓಕೆ, ಅದಕ್ಕೆ ಗಸಗಸಂತೆ ಕೂಡ ಆ ಥರ ಇರ್ತಾರಲ್ಲ, ಅದು ಚಿಯಾ ಸೀಡ್ಸ್ ಅಂತ ಒಂದು ಬರ್ತದೆ. ಅದು ನಿಮಗೆ ಇಷ್ಟು ಬೇಗ ಹೀಗೆ ಆಗೋದಿಲ್ಲ, ಅದು ಟೈಮ್ ತಗೊಳ್ತದೆ. ಇದಾದರೆ ಬೇಗ, ಅಂದರೆ ಬಿಸಿ ನೀರಲ್ಲಿ ಸಹ ಹಾಕ್ಬೋದು, ತಣ್ಣೀರಲ್ಲಿ ಸಹ ಹಾಕಿಡ್ಬೋದಲ್ಲ. ಫಸ್ಟ್ ಇದನ್ನೊಂದು 2 ಸ್ಪೂನ್ ಹಾಕುವ. ಇದು ತಂಪು, ತುಂಬ ತಂಪು. ಹಾಂ, ಈಗ ಈ ಸೆಕೆ ಟೈಮಿಗೆ ಇದು ತುಂಬ ಒಳ್ಳೆಯದು. ಇದು 2 ಸ್ಪೂನ್ ಸಹ ಹಾಕ್ಬೋದು, ಅದಕ್ಕಿಂತ ಚೂರು ಜಾಸ್ತಿ ಹಾಕಿದರೆ ಏನಾಗೋದಿಲ್ಲ, ತಂಪು ಅಷ್ಟು. ಮತ್ತು 2 ಸ್ಪೂನಷ್ಟು ಸಕ್ಕರೆ. ನಿಮಗೆ ಸಕ್ಕರೆ ಕಮ್ಮಿ ಬೇಕು ಅಂತ ಹೇಳಿದರೆ ಕಮ್ಮಿ ಸಹ ಹಾಕ್ಬೋದು. ಕೆಲವರೆಲ್ಲ ಸಕ್ಕರೆ ಅವಾಯ್ಡ್ ಮಾಡ್ತಾರೆ. ಹೌದು, ಆವಾಗ ಉಪ್ಪಲ್ಲೇ ಹಾಕ್ತಾರೆ. ಹೌದು, ಮತ್ತು ಟೇಸ್ಟಿಗೆ ಉಪ್ಪು ಹಾಕಬೇಕು. ಮತ್ತು ಒಂದು ಹೀಗೆ ಮಿಡಲಲ್ಲಿ ಕಟ್ ಮಾಡಿರುವ ಚಿಲ್ಲಿ, ಹಾಂ, ಅದನ್ನು ಅದಕ್ಕೆ ಹಾಕಬೇಕು. ಅಂದರೆ ಸ್ವಲ್ಪ ಖಾರ ಬರುತ್ತಾ? ಹೌದು, ಚೂರು ಬರ್ತದೆ. ಮತ್ತು ಇದು ಹಾಫ್ ಲಿಂಬು ಅಲ್ಲ? ಹಾಂ, ಹಾಫ್ ಲಿಂಬು ಹಾಕಿ. ಇದು ನೀವು ಹೇಗೆ ಈ ಥರದೊಂದು ಮಟ್ಕಾ ಸೋಡಾ ನೀವು ಮಾಡಬೇಕು ಅಂತ ಅಂದರೆ ಹೇಗೆ ನೋಡಿ ಕಲ್ತ್ರಾ? ಅಂದರೆ ಯಾರೋ ಮಾಡಿದನ್ನು ನೋಡಿ ನಾನು ಸಹ ಟ್ರೈ ಮಾಡಿದೆ. ಹಾಗೆ ಒಳ್ಳೆಯದಾಯಿತು. ಹಾಗೆ ನಾವು ಅದನ್ನೊಂದು ಇಲ್ಲಿ ಮಾಡುವ ಅಂಥೇಳಿ. ಮತ್ತು ಐಸ್ ಕ್ಯೂಬ್ ಒಂದು ನಮಗೆ ಎಷ್ಟು ಕೋಲ್ಡ್ ಬೇಕು, ಅಂದರೆ ಜಾಸ್ತಿ ಆದರೆ ಒಂದು 2-3 ಸ್ಪೂನ್ ಹಾಕ್ಬೋದು, ಸ್ಕೂಪ್. ಇದನ್ನ ಮಿಕ್ಸ್ ಮಾಡಬೇಕು. ಕೊನೆಗೆ ನಾವು ಲಾಸ್ಟಿಗೆ ಸೋಡಾ ಹಾಕಬೇಕು. ಮೊದಲೇ ಹಾಕಿದರೆ ಅದು ಗ್ಯಾಸ್ ಹೋಗ್ತದಲ್ಲ. ಕೆಲವು ನಾವು ರೋಡ್ ಸೈಡ್ ಎಲ್ಲ ನೋಡಿದ್ದೇನೆ ಈ ಥರ, ಅದಕ್ಕೆ ಒಂದು ಹಾಕಿ ಕೊಡ್ತೇವೆ ನೋಡಿ. ಫುಡ್ ಫೆಸ್ಟಿವಲಲ್ಲಿ ಅದರದ್ದೇ ಒಂದು ಸ್ಟಾಲ್ ಇತ್ತು. ಗಮ್ಮತ್ತಿರುತ್ತೆ, ಅದನ್ನು ಕುಡಿಯೋದೇ ಒಂದು ಸಾಹಸಲ್ಲ. ಅದು ಮತ್ತೆ ಈ ಒಂದು ಚಿಲ್ಲಿ ಸಹ ಹಾಕ್ತೇವಲ್ಲ ನಾವು, ಅದು ಚೂರು ಖಾರ ಆಗಿ. ಈಗ ಇನ್ನು ಸೋಡಾ ಹಾಕ್ಬೇಕಲ್ಲ. ಓಕೆ, ಫೈನಲ್ ಟಚ್ ಎಲ್ಲ ಇದಾಗಿದೆ. ಇದು ಹಾಕಿದ ನಂತರ ಡೈರೆಕ್ಟ್ ಅದಕ್ಕೆ ಇದು ಹಾಕಿ ಟೈಮ್ ವೇಸ್ಟ್ ಮಾಡಲಿಕ್ಕೆ ಇಲ್ಲ. ಈ ಸೆಕೆ ಟೈಮಿಗೆ ಕೂಲಾದ ಮಟ್ಕಾ ಸೋಡಾ ರೆಡಿ ಅಲ್ಲ? ಚೆನ್ನಾಗಿದೆ ನೋಡಿ. ಚಿಕ್ಕ ಒಂದು ಏನು ಮಟ್ಕಾ ಹಿಡ್ಕೊಂಡು ಈ ಥರ ಕುಡಿದ್ರೆ ಫುಲ್ಲು ಖಾಲಿ ಮಾಡ್ಬೋದಲ್ಲ, ಒಂದು 2 ಮಟ್ಕಾ ಕುಡಿಬೋದಲ್ಲ. ಓಕೆ, ಟೇಸ್ಟ್ ಮಾಡೋದಾಗಲ್ಲ. ಓಕೆ, ನಿಶ್ಚಿತ್ ಅವರು ಸಾಕಾಗಿರುವಂತಹ ಭಾರಿ ಬೇಗನೆ ಮಾಡಿದ್ದಾರೆ ಮಟ್ಕಾ ಸೋಡಾ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋದು ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಮಟ್ಕಾ ಸೋಡಾ ತಯಾರಿಸುವ ವಿಧಾನ. ಮೊದಲಿಗೆ ಕಾಮಕಸ್ತೂರಿಯನ್ನು 5ರಿಂದ 10 ನಿಮಿಷ ನೆನೆಸಿಡಿ. ನಂತರ ಚಿಕ್ಕ ಮಣ್ಣಿನ ಮಡಿಕೆಯಲ್ಲಿ 2 ಚಮಚ ನೆನೆಸಿದ ಕಾಮಕಸ್ತೂರಿ, ರುಚಿಗೆ ತಕ್ಕಷ್ಟು ಸಕ್ಕರೆ, ಚಿಟಕಿ ಉಪ್ಪು, 2 ಹಸಿಮೆಣಸು, ಅರ್ಧ ನಿಂಬೆಯ ರಸ, ಐಸ್ ಕ್ಯೂಬ್ಸ್ ಹಾಕಿ ಬೆರೆಸಿಕೊಳ್ಳಿ. ಆನಂತರ ಸೋಡಾ ಹಾಕಿ ಸರ್ವ್ ಮಾಡಿ. ತಂಪಾದ ಮಟ್ಕಾ ಸೋಡಾ. ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಚಿಕನ್, ಇನ್ನೊಂದು ಮಟ್ಕಾ ಸೋಡಾ ಅಲ್ಲ? ಯಾವ್ದು ನೋಡೋ ಟೇಸ್ಟ್ ಫಸ್ಟಿಗೆ ಚಿಕನ್ ನೋಡೋಲ್ಲ. ಓಕೆ, ತಗೊಳ್ಳಿ ಕೂಡ ಹೀಗೆ ತಗೊಂಡು. ಇದೇ ಆ್ಯಕ್ಚುಲಿ ನೀವು ಹೇಳಿದ್ದು ಚಪಾತಿಗೆಲ್ಲ ಒಳ್ಳೇದು ಅಂತ ಹೇಳಿದ್ರೆ
ಇಲ್ಲಾಂದರೆ ಹೀಗೆ ತಿನ್ಬೋದಲ್ಲ. ಅಷ್ಟು ಸ್ಮೂತಾಗಿ ಬೆಂದಿದೆಲ್ಲ, ಚೆನ್ನಾಗಾಗಿದೆ. ನೀವು ಅದೇ ಮಸಾಲೆ ಕೂಡ ನಾವು ಜಾಸ್ತಿ ಹಾಕಿಲ್ಲ, ಖಾಲಿ ಮೆಣಸಿನ ಹಾಕಿ ಮತ್ತು ಸ್ವಲ್ಪ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮಾಡಿದಲ್ಲ. ಮಸಾಲೆ ಕೂಡ ಕರೆಕ್ಟಾಗಿ ಬಂದಿದೆ. ಯಾರು ಬೇಕಾದ್ರೂ ತಿನ್ಬೋದು, ಜಿಮ್ ಮಾಡೋರು ಯಾರು ಬೇಕಾದರೂ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿ ಆಗಿದೆ ಮತ್ತು ಟೇಸ್ಟ್ ಕೂಡ ಆಗಿದೆ. ಅಕ್ಕಿ ಈಗ ಮಡ್ಕ ಸೋಡಲ್ಲ, ಈ ಥರ ತಕ್ಕೊಂಡು ಕುಡಿಬೇಕಲ್ಲ. ಇದಂತೂ ಸಾಕಾಗುಂಟು. ಇದನ್ನು ಫುಲ್ಲು ಖಾಲಿ ಮಾಡೋದ್ರಲ್ಲೇ ನಾನು ಕಾಯ್ತಾ ಇದ್ದೇನೆ. ಚೆನ್ನಾಗಿದೆ. ಅಂದರೆ ಇದು ಹದ ಏನು ಏನು ಸ್ವಲ್ಪ ಖಾರ, ಸ್ವಲ್ಪ ಏನು ಉಪ್ಪು ಹಾಕಿ, ಸ್ವಲ್ಪ ಸ್ವೀಟು, ಇಷ್ಟು ಹದನೇ ಇದ್ದರೆ ಚೆನ್ನಾಗಿರುತ್ತಲ್ಲ. ಜಾಸ್ತಿ ಸ್ವೀಟ್ ಆದರೆ ಅದು ಕೂಡ ಸ್ವೀಟ್ ಆಗ್ತದೆ. ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಎರಡು ಅಡಿಗೆ ಕೂಡ ಚೆನ್ನಾಗಿದೆ. ಹೇಗೆ ಅನ್ನಿಸ್ತು ಫಸ್ಟ್ ಟೈಮ್ ಬಂದಿದ್ದೀರಾ? ಖುಷಿ ಆಯ್ತಲ್ಲ. ನಮಗೆ ಕೂಡ ಖುಷಿ ಆಯಿತು. ಸ್ಪೆಷಲಾಗಿ ನಿಮ್ಮ ಸಕಲೇಶ್ಪುರ ಆ ಕಡೆಯ ಒಂದು ಡಿಶ್ ಸ್ಪೆಷಲಾಗಿ ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ಟಿದ್ರಿ. ಹಾಗಾಗಿ ನಮ್ಮ ಈ ಒಂದು ಕ್ಯಾರೆಕ್ಟರ್ ಬಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ನಾನಾ ಮಸಾಲೆ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ನಿಶ್ಚಿತ ಅವರು ಸಾಕಾಗುವಂತಹ ಮಡ್ಕ ಸೋಡಾ ಮತ್ತು ಸ್ಪೆಷಲಾಗಿ ಚಿಕನ್ ಚಿಲ್ಲಿ ಎರಡು ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಡೆಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.